ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಲು ಲಕ್ಷಾಂತರ ರೂಪಾಯಿ ಹಣ ಇರಬೇಕು ಎಂದೇನಿಲ್ಲ. ಒಳ್ಳೆಯ ಮನಸ್ಸಿದ್ರೆ ಸಾಕು ಎನ್ನುವುದಕ್ಕೆ ಉಡುಪಿಯ ರವಿ ಕಟಪಾಡಿ ಉತ್ತಮ ಉದಾಹರಣೆ. ಕಳೆದ 6 ವರ್ಷದಿಂದ ಅಷ್ಟಮಿಯ ದಿನ ವೇಷ ಹಾಕ್ತಾ ಇರುವ ಇವರು ಇವರಿಗೆ 72 ಲಕ್ಷ ರೂಪಾಯಿಯನ್ನ ದಾನ ಮಾಡಿದ್ದಾರೆ. ಈ ಬಾರಿ ಹಾಲಿವುಡ್ ಸಿನಿಮಾದ ಡಾರ್ಕ್ ಅಲೈಟ್ ವೇಷ ಹಾಕಿ ಅಸಹಾಯಕರ ನೆರವಿಗೆ ಮುಂದಾಗಿದ್ದು ಈ ಕುರಿತು ಒಂದು ವರದಿ ಇಲ್ಲಿದೆ. ಸಾಂಕ್ರಾಮಿಕ ಕೊರೋನಾ ನಡುವೆಯೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂದಿದೆ. ಕೊರೋನಾ ಕಾರಣದಿಂದ ಈ ಬಾರಿ ಉಡುಪಿ ಜಿಲ್ಲೆಯಲ್ಲಿ ಅದ್ದೂರಿ ಅಷ್ಟಮಿ ಆಚರಣೆಗೆ ಜಿಲ್ಲಾಡಳಿತ ಅವಕಾಶ ನೀಡಿಲ್ಲ. ಅಷ್ಟಮಿ ದಿನ ಸಾವಿರಾರು ಜನ ವೇಷ ಧರಿಸುತ್ತಾರೆ. ಆದರೆ ಈ ಬಾರಿಯೂ ಕಳೆದ ಬಾರಿಯಂತೆ ಅದ್ದೂರಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಗೆ ಅವಕಾಶವಿಲ್ಲ. ಆದರೆ ನಮ್ಮ ಪಬ್ಲಿಕ್ ಹೀರೋ ಸಮಾಜ ಸೇವಕ ಉಡುಪಿಯ ರವಿ ಕಟಪಾಡಿಗೆ ಮಾತ್ರ ಸ್ಪೆಷಲ್ ಅವಕಾಶ ಕೊಡಲಾಗಿದೆ. ಹಾಗಾಗಿ ಈ ಬಾರಿ ರವಿ ಹಾಲಿವುಡ್ ಸಿನಿಮಾದ ಫ್ಯಾಂಟಸಿ ವೇಷ ಡಾರ್ಕ್ ಎಲೈಟ್ ವೇಷ ಹಾಕಿ ಜಿಲ್ಲೆಯಾದ್ಯಂತ ಸಂಚಾರ ಮಾಡಿ ಅಸಹಾಯಕರ ಪಾಲಿಗೆ ನೆರವಾಗಿದ್ದಾರೆ. ನಿಜವಾಗಿ ಈ ಸರ್ತಿ ನಾನು ವೇಷ ಪಾಡ್ನ ಏನತ್ತು ಆ ಜೋಕುಲ್ನ ಇಲ್ಲದಾಗ್ಲಿ ಬತ್ತು ಬುಲ್ಪನಾಗ ಆಗಲಿ ಅಪ್ಲಿಕೇಶನ್ ತೂದೆಂಗ್ಲು ಹಾಸ್ಪಿಟಲ್ ಪೋನ ಅಕ್ಲು ಬುಲ್ಪನಾಗ ಮಸ್ತ್ ಬೇಜಾರಪ್ಪ ದಯಪಂಡ ಈ ಕೊರೋನಾ ಟೈಮಡು ಎರೆಗ್ಲ ಕೆಲಸ ಅಜ್ಜಿ ಬೊಕ್ಕ ಲಕ್ಷಗಟ್ಟಲೆ ಬಿಲ್ಲು ಆ ಎಲಿಲಿಯ ಬಾಲ್ಯ 2 ವರ್ಷದ 2-3 ವರ್ಷದ 5 ವರ್ಷದ ಬರೋ ಬಾಲ್ಯ ಅಂತೂವನ ಮಸ್ತ್ ಬೇಜಾರಪ್ಪ ಐಕೆ ಅನ್ನ ಟೀಮ್ ದೊಟ್ಟಿಗೆ ಅನ್ಪಂಡೆ ಈ ಸರಿ ಕೇನ್ಗ ದಾಲಾಂಡಲ ನಂಗೆ ಒಂಜಿ ವೇಳೆ ಒಪ್ಪಿಗೆ ಕೊರಿಯರಿಂದಂಡ ನಮಗೆಲ್ಲಿ ವೇಷ ಪಾಡು ಕೊರ್ಕ ಪಂಡದು ಕೇಂಡ ನಿರ್ಧಾರ ಖುಷಿಯಾಂಡು ನಿರ್ಧಾರ ಎಂಕೆಲಿಗಾರು ಕೇನಿಕುಳ್ಳಿ ಎಂಕೆಲಿಗೆ ಒಪ್ಪಿಗೆ ಸಿಕ್ಕಂಡು ಅಂಚನೆ ಈ ಸರ್ತಿಲ ಒಂಜಿ 4 ಬಂದುತ್ತ ಲಾಸ್ಟ್ 7 ಮುಟ್ಟ ಒಂದುಂಡು ಅಪ್ಲಿಕೇಶನ್ ಬರೋದುಂಡು ಜೋಕುಲ್ನ ಅಂಡಲ ಆ ಜೋಕ್ಲಿಗೆ ಪೂರ ಎಡ್ಡೆ ಎಂಕೆಲಿಗೆ ಪೂರಗಳು ಸಹಕಾರ ಕೊರಿಯರಂದಂಡ ಆ 7 ಜೋಕ್ಲಿಗೆಲ್ಲ ಕೊರಡು ಪಂಡದು ಎಂಕೆಲ್ ನಿರ್ಧಾರ ಮಲ್ದ. ಮೇಸ್ತ್ರಿ ಕೆಲಸ ಮಾಡುವ ರವಿ ಕಟಪಾಡಿ ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ವೇಷ ಧರಿಸಿ ಅನಾರೋಗ್ಯ ಪೀಡಿತ ಮಕ್ಕಳಿಗೆ ಸಹಾಯ ಮಾಡ್ತಾರೆ. 6 ವರ್ಷದಲ್ಲಿ ಬರೋಬ್ಬರಿ 72 ಲಕ್ಷ ರೂಪಾಯಿಯನ್ನ ಸುಮಾರು 33 ಮಕ್ಕಳಿಗೆ ನೀಡಿದ್ದಾರೆ. ಕರೋಡ್ಪತಿಯಲ್ಲಿ ಬಂದ 8 ಲಕ್ಷ ರೂಪಾಯಿಯನ್ನ ಪೂರ್ತಿಯಾಗಿ ಕಷ್ಟದಲ್ಲಿರುವವರಿಗೆ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ವೆಬ್ಸೈಟ್ಗಳಲ್ಲಿ ಬಂದ ಹಣದಲ್ಲಿ 1 ರೂಪಾಯಿಯನ್ನೂ ರವಿ ಇಟ್ಟುಕೊಂಡಿಲ್ಲ. ಕಳೆದ ಬಾರಿ ಕೊರೋನಾ ಸಾಂಕ್ರಾಮಿಕ ವಿಪರೀತ ಇದ್ದ ಕಾರಣ ರವಿ ಜನಜಾಗೃತಿಗಾಗಿ ವೇಷ ಹಾಕಿದ್ರೂ ಧನ ಸಂಗ್ರಹ ಮಾಡಿರಲಿಲ್ಲ. ಈ ಬಾರಿ 6 ಮಕ್ಕಳಿಗೆ ಸಹಾಯ ಮಾಡುವ ನಿರ್ಧಾರ ರವಿ ಕೈಗೊಂಡಿದ್ದು ಅಭಿಮಾನಿಗಳಿಂದ ಬರುವ ಭರಪೂರ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ಫೋಟೋಗ್ರಾಫಿ ಮಲ್ಪೆರೆಗ್ಲ ಭಾರಿ ಖುಷಿ ಆಪುಂಡು ಬೊಕ್ಕ ಒಂತೆ ಕ್ರಿಯೇಟಿವ್ ಆದ ಮಲ್ಪೊಡು ಬಂದು ಆಪುಂಡು ಮೇರೆ 7 ವರ್ಷದ ವೇಷಲ ಮಸ್ತ್ ಡಿಫ್ರೆಂಟ್ ಆದುಪ್ಪುಂಡು ಎಂಕೆಲೆಗೆ ಫಸ್ಟ್ ಗೊತ್ತು ಪೂಜೆ ಒಂದು ಇಡೇ ಬತ್ತಿಗೆನೆ ಮೇರೆ ವೇಷ ಏನೋ ಮಾಡೋದು ಗೊತ್ತಾಪಿನಿ ಭಾರಿ ಖುಷಿ ಆಪುಂಡು ದೆಪ್ಪೆರೆಗ್ಲ ಆರ್ಲ ಭಾರಿ ಒಂಜಿ ಒಂದೆಟ್ಟು ಹುಮ್ಮಸ್ಸುಡು ಉಪ್ಪೇರು ಎಂಕೆಲೆಗ್ಲ ಮಸ್ತ್ ಖುಷಿ ಆಪುಂಡು. ಇನ್ನು ರವಿ ಕಟಪಾಡಿಯವರು ಸಂಗ್ರಹಿಸುವ ಪ್ರತಿಯೊಂದು ರೂಪಾಯಿಯೂ ಕಷ್ಟದಲ್ಲಿರುವ ಕುಟುಂಬಗಳ ಪಾಲಾಗಲಿದೆ. ಹೀಗಾಗಿ ಅಸಹಾಯಕರ ಪಾಲಿನ ಬಂಧು ರವಿ ಕಟಪಾಡಿಯವರಿಗೆ ನಿಮ್ಮ ನೆರವಿನ ಹಸ್ತ ಎಂದೆಂದಿಗೂ ಇರಲಿದೆ ಅನ್ನೋದು ನಮ್ಮೆಲ್ಲರ ಆಶಯ.